ಜರ್ನಲಿಸಮ್ಗೆ ಏನು ಬೇಕು? ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್. ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ. ಭಾಳಷ್ಟು ಉದಾಹರಣೆಗಳಿದ್ದಾವೆ, ನಮಗೆ ಪ್ರಪಂಚದಲ್ಲಿದ್ದಾವೆ, ನಮ್ಮ ದೇಶದಲ್ಲಿದ್ದಾವೆ. ಉದಾಹರಣೆಗೆ ಈ ರಷ್ಯಾದಲ್ಲಿ ಒಬ್ಬ ರಿಪೋರ್ಟರ್ ಇದ್ದರು, ಆ್ಯನಾ ಪೊಲಿಟಿಕೋಸ್ಕವ್ಯ ಅಂತ. ಅಲ್ಲಿ ಅರ್ಜಿದಂಥ ಎಲ್ಲ ಅರಾಜಕಗಳ ಬಗ್ಗೆ, ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೆ ಇದ್ರು. ಕರ್ಕೊಂಡು ಬಂದರು, ಜೈಲಿಗೆ ಹಾಕಿದ್ರು, ಟಾರ್ಚರ್ ಮಾಡಿದ್ರು. ಇಲ್ಲ, ಬಟ್ ಶಿ ಡಸಂಟ್ ರಿಲೆಂಟ್. ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ. ಯಾಕಂದರೆ ನಾನು ವೇರ್ ದಿ ಕಮ್ಯುನಲ್ ಫ್ಯಾಬ್ರಿಕ್ ಇಸ್ ವೆರಿ ವೆರಿ ಸೆನ್ಸಿಟಿವ್. ಎಲ್ಲಿ ಒಬ್ಬರನ್ನು ಇನ್ನೊಬ್ಬರು ಅನುಮಾನದಿಂದ ನೋಡ್ತಾರೆ, ಎಲ್ಲಿ ನಿಜಗಿಂತ ಸುಳ್ಳು ಬೇಗ ಜಾಸ್ತಿ ಸರ್ಕ್ಯುಲೇಟ್ ಆಗುತ್ತೆ. ನಿಜ ಎಷ್ಟು ಜನಕ್ಕೆ ಹೋಗುತ್ತೆ? 100 ಜನಕ್ಕೆ ಹೋದರೆ ಸುಳ್ಳು 1000 ಜನಕ್ಕೆ ಹೋಗುತ್ತೆ. ನಿಜ 1 ಗಂಟೆಯಲ್ಲಿ ಟ್ರಾವೆಲ್ ಮಾಡಿದರೆ ಸುಳ್ಳು ಅರ್ಧ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ. ಇಲ್ಲ ಆಗೋದ್ರಲ್ಲಿ ನಾವಿಲ್ಲಿ ಮಾತಾಡ್ತಾ ಇರ್ತೀವಿ, ಅದಕ್ಕೆ ಆಪೋಸಿಟಾಗಿ ಇನ್ನೊಂದು ಸುಳ್ಳು ರೆಡಿಯಾಗಿ ಬರ್ತಾ ಇರ್ತದೆ. ಯಾವುದು ನಿಜ ಯಾವುದು ಸುಳ್ಳು ಅಂತ ಹೇಳಿ ಜನಕ್ಕೆ ಅರ್ಥ ಆಗಲ್ಲ. ಈ 98% 2% ಅಂತ ನೀವೇನು ಹೇಳ್ತಾ ಇದ್ದೀರಿ ಅಂತ ಮೇ ಬಿ ಟ್ರೂ, ಬಟ್ ಆ 98% ಸಮಸ್ಯೆ ಇದೆ ಅಲ್ವಾ ಇವಾಗ ಜನಕ್ಕೆ. ಈ 2%ಇಂದ ಆಗುವಂಥ ಸಮಸ್ಯೆ ಇಟ್ ಹ್ಯಾಸ್ ಬಿಕಮ್ ಎ ಡಿಸೀಸ್. ಈ ಸಮಸ್ಯೆಯನ್ನು ಹೀಲ್ ಮಾಡಬೇಕಾದ್ರೆ ಯು ನೀಡ್ ಜರ್ನಲಿಸಮ್ ವಿಚ್ ಕ್ಯಾನ್ ಹೀಲ್ ಆ್ಯಂಡ್ ಇಟ್ ಕ್ಯಾನ್ ಡೂ ಥಿಂಗ್ಸ್. ಜಾಸ್ತಿ ಗೊತ್ತಿಲ್ಲ ನನ್ನ ಕೆಲಸ ಬಗ್ಗೆ ನನಗೆ, ಬಟ್ ನನಗೆ ಅನಿಸೋದು ಸ್ಪೀಡಿಗಿಂತ ನಿಖರತೆ ಇಂಪಾರ್ಟೆಂಟ್. ಲೈಕ್ 1 ಸೆಕೆಂಡಲ್ಲಿ ಹೋಗ್ಬೇಕು ನ್ಯೂಸ್. ಏನು ಹೇಳ್ಬಿಡ್ತೀವಿ, ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟು ಯಾವ ಮೇಲೆ ಏನೋ ಹಾಕಿ ಯಾವುದು ಅನ್ಯಾಯ ಆಗಿ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗ್ಬಾರ್ದು. ನಾವು ಬರೆಯೋ ನ್ಯೂಸ್ ವೆರ್ ಇಟ್ ಈಸ್ ಗೋಯಿಂಗ್ ಪರ್ಫೆಕ್ಟ್ಲಿ ಆರ್ ನಾಟ್, ಅದು ಇಂಪಾರ್ಟೆಂಟ್. ಅದಾಗಿದ ಮೇಲೆ ನನ್ನನ್ನು ಕೇಳಿದರೆ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಬ್ಯಾಲೆನ್ಸ್. ನಮ್ಗೆ ಗೊತ್ತಿರ್ತದೆ ಸತ್ಯ ಯಾವುದು ಅಂತ ಹೇಳಿ ಕೆಲವು ಕಡೆ ಎಲ್ಲರಿಗೂ ಕೂಡ. ಬ್ಯಾಲೆನ್ಸ್ ಮಾಡಬೇಕನ್ನೋ ಉದ್ದೇಶದಿಂದ ನೀವು ವಿಕ್ಟಿಮ್ಗೆ ಆರೋಪಿಗೆ ಒಂದು ಮಾಡೋಕ್ಕಾಗಲ್ಲ. ಕಳ್ಳ ಇದ್ದರೆ ಅವನು ಕಳ್ಳ, ಒಳ್ಳೆಯವನಿದ್ರೆ ಅಮಾಯಕ ಇದ್ದರೆ ಅಮಾಯಕ. ಬ್ಯಾಲೆನ್ಸ್ ಮಾಡಬೇಕಂತ ಇಬ್ಬರು ಒಂದಾಗಬೇಕಂದ್ರೆ ಆಗಲ್ಲ. ಇಲ್ಲಿ ನಿಮಗೆ ಪಕ್ಕಾ ಸಮಸ್ಯೆ ಬರ್ತದೆ 100%. whoever is reporting will get a problem because he is standing by the truth. ಎಲ್ಲರಿಗೂ ಗೊತ್ತಿದೆ. ನನ್ನ ಹತ್ರ ಬಂದವರು ಭಾಳಷ್ಟು ಜನ ಹೇಳ್ತಾರೆ ಕೂಡ. ಏನಂತ ನಾವೇನಾದ್ರು ಕ್ವಶನ್ ಮಾಡಿದ್ರೆ ಇವರು ಫೋನ್ ಮಾಡಿ ಕೇಳ್ತಾರೆ. ಏನು ಕೇಳ್ತಾರೆ? ಧೈರ್ಯವಾಗಿ ನಿಜರ ಬಗ್ಗೆ ಮಾತಾಡ್ತಿರುವಾಗ ಯಾರು ಏನು ಕೇಳೋಕ್ಕಾಗಲ್ಲ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಎಲ್ಲೋ ಏನೋ ಅಟ್ರಾಸಿಟೀಸ್ ಆಗಿರ್ತವೆ, ಯಾರನ್ನೂ ಅಟ್ಯಾಕ್ ಮಾಡಿರ್ತಾರೆ, ಬಟ್ ಅದು ನಮ್ಮ ದೇಶ ಅಲ್ಲ, ನಮ್ಮ ಸ್ಟೇಟ್ ಅಂತೂ ಅಲ್ಲ. ನಮ್ಗೆ ಅಷ್ಟು ಪವರ್ ಇದೆ. ಅದಾದಮೇಲೆ ಈ ಎಲ್ಲ ಗಲಾಟ ಗಲೀಜು ಗಜಿಬಿಜಿ ಏನೇ ಇದ್ದರೂ ಕೂಡ ಇವತ್ತಿಲ್ಲ ನಾಳೆ ಇದ್ರು ನಾಳಿದ್ದು ಇನ್ನೊಂದಿಷ್ಟು ಕೊಲೆಗಳಾಗ್ಬೋದು, ಏನೇ ಆಗ್ಬೋದು. ಬಟ್ ಕೊನೆಗೊಂದು ಇನ್ ಫ್ಯೂಚರ್ ಒಂದು 20 ವರ್ಷ 10-15 ವರ್ಷ ಆದಮೇಲೆ ಆದರೂ ಶಾಂತಿ ಬರಲೇಬೇಕು. ಇಟ್ ವಿಲ್ ಬಿ ಎ ಕಂಟಿನ್ಯೂಡ್ ಪೀಸ್. ಅದು ಬಂದಾಗ ನಮ್ಗೆ ಏನಾಗಬೇಕು, ಆವಾಗ ತಿರುಗಿ ನೋಡಿದಾಗ ಯಾರಪ್ಪ ಈ ಶಾಂತಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ದವರು, ಆ ದ್ವೇಷ ಅನ್ನುವಂಥ ಬೆಂಕಿಗೆ ತುಪ್ಪ ಹಾಕ್ತಿದ್ದಂಥವ್ರೆಲ್ಲರನ್ನು ಕೂಡ ಹೆದರಿಸ್ಬಿಟ್ಟು ಶಾಂತಿ ಅನ್ನೋ ಬೀಜಕ್ಕೆ ನೀರು ಯಾರು ಹಾಕಿದ್ದಾರೆ, ಯಾರು ತರಲಿಕ್ಕೆ ಹೇಳಿದ್ದಾರೆ ಅಂತ ತಿರುಗಿ ನೋಡಿದಾಗ ನಮಗೊಂದಿಷ್ಟು ರಿಪೋರ್ಟರ್ಸ್ ಕಾಣಿಸ್ಬೇಕು. ಅವರೇ ಮಾಡಿರಬೇಕು, ಇವರೇ ಬರೆದಿದ್ದಾರೆ, ಬೇರೆ ಯಾವುದೋ ರಿಕಾರ್ಡಲ್ಲಿ ಎಲ್ಲೂ ಇರಲ್ಲ, ಕಾಣಿಸೋದು ಇಲ್ಲ. ಸೊ ಅದು ನಮಗೆ ಬೇಕಾಗುತ್ತೆ. ನಮ್ಮ ಹತ್ರ ಸದ್ಯಕ್ಕೆ ನಾವು ಕೇಳ್ತಾ ಇರೋದು we need journalism with truth and with honesty. Basically we need you. All the best.